ಈ ದೃಶ್ಯಗಳನ್ನ ಒಮ್ಮೆ ನೋಡಿ ಪೊಲೀಸಪ್ಪ ಅದ್ಯಾವ ರೇಂಜ್ಗೆ ಟೆಂಪರೇಚರ್ ಏರಿಸಿಕೊಂಡಿದ್ದಾನೆ ಅಂತ. ಇಂತಹ ದೃಶ್ಯಗಳು ಇದೀಗ ಕಾಮನ್ ಆಗಿಬಿಟ್ಟಿವೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ನೂತನ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಂದಿನಿಂದ ಅಂತ ಸಾರ್ವಜನಿಕರು ಆಡಿಕೊಳ್ತಾ ಇದ್ದಾರೆ. ಅಂದಹಾಗೆ ಈ ಘಟನೆ ನಡೆದಿರೋದು ಬೀಸರೋಡು ಸಮೀಪದ ಮೆಲ್ಕಾರ್ನ ಗುಡ್ಡೆ ಅಂಗಡಿ ಎಂಬಲ್ಲಿ. ಬೈಕ್ ಸವಾರರಿಬ್ಬರು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದು ಈ ವೇಳೆ ಪೊಲೀಸರು ತಡೆಹಿಡಿದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಸವಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಾತಿಗೆ ಮಾತು ಬೆಳೆದಿದ್ದು ಪೊಲೀಸಪ್ಪ ಸವಾರನ ಕಾಲರ್ ಹಿಡಿದು ಎಳೆದಾಡಿದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾತ್ರವಲ್ಲ, ವಿಡಿಯೋ ಇದೀಗ ಭರ್ಜರಿಯಾಗಿ ವೈರಲ್ ಆಗ್ತಾ ಇದೆ. ಇದು ಟ್ರಾಫಿಕ್ ಪೊಲೀಸ್ ನೋಡಿ, ಇಲ್ಲಿ ಮೆಲ್ಕರ್ ನಿಂತಿದ್ದಾರೆ. ಇವರ ಹೆಸರು ಬಾಲಕೃಷ್ಣ ಅಂತ ಹೇಳಿ. ಇವರು ಎಲ್ಲಿಯವರಲ್ಲ, ಇನ್ನೋಲಿಯವರು ಮಂಚ ನನಗೆ ಪರಿಚಯ ಉಂಟು. ಮಂಚೆ ಅವರು ಇವರು ಇನ್ನೋಲಿ ಮಂಚೆ ಬಾಲಕೃಷ್ಣ ಅಂತ ಹೇಳಿ. ಬಾಲಕೃಷ್ಣ ಅಂತ ಹೇಳಿ ಇವರು ಬಾಲಕೃಷ್ಣ ಅಂತ ಹೇಳಿ ನೋಡಿ ಇವರು